ಮದುವೆ ಮನೆಗಳಲ್ಲಿ ಟೊಮೆಟೊ ಬಾತ್ ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡೋದು ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ. ಈಗ ಟೊಮೆಟೊ ಬಾತ್ಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ರಿಫೈನ್ಡ್ ಆಯಿಲ್, 1 ಟೇಬಲ್ ಸ್ಪೂನ್ ಮೆಂತ್ಯ, 1.5 ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸು, 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, 3 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 4 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ, 1 ಟೇಬಲ್ ಸ್ಪೂನ್ ಅಷ್ಟು ಸೋಂಪು, 1 ಟೇಬಲ್ ಸ್ಪೂನ್ ಅಷ್ಟು ಚಕ್ಕೆ, 9 ಏಲಕ್ಕಿ, 4 ಲವಂಗ, ಕರ್ಬೇವಿನ ಸೊಪ್ಪು, 10 ರಿಂದ 12 ಬ್ಯಾಡಗಿ ಮೆಣಸಿನಕಾಯಿ, 2 ಉಂಡೆ ಬೆಳ್ಳುಳ್ಳಿ, 1 ಇಂಚ್ ಅಷ್ಟು ಶುಂಠಿನ, 1 ಹೋಳು ಕಾಯಿ, 3 ಟೊಮೆಟೊನ ಈಗ ರುಬ್ಬಕ್ಕೆ ಹಾಕೊಳ್ತೇವೆ. 1 ಚಿಟಕಿ ಅರಿಶಿನ ಹಾಕಿ, 2.5 ಸ್ಪೂನ್ ಅಷ್ಟು ಬೆಲ್ಲ ನೈಸ್ ಆಗಿ ನೀರು ಹಾಕಿ ರುಬ್ಕೊಂಬರೋದು. 150 ಗ್ರಾಮ್ ಎಣ್ಣೆ, 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೋಣ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೋಣ, ಒಂದು ಸ್ವಲ್ಪ ಗೋಡಂಬಿ ಹಿಟ್ಟು, ಕರ್ಬೇವಿನ ಸೊಪ್ಪು, 3 ರಿಂದ 4 ಗುಂಟೂರು ಮೆಣಸಿನಕಾಯಿ, 3 ಈರುಳ್ಳಿ, ಸ್ವಲ್ಪ ಕಸ್ತೂರಿ ಮೇಥಿ, 3 ಟೊಮೆಟೊ ಉಳಿಸಿಟ್ಕೊಂಡಿದ್ದೀನಿ, 1 ಕಪ್ ಅಷ್ಟು ಹಸಿ ಬಟಾಣಿ, 1 ಟೀ ಸ್ಪೂನ್ ಅಷ್ಟು ಅರಿಶಿನ, ನಾವು ರುಬ್ಬಿರುವಂತಹ ಮಸಾಲೆ, 1.25 ಲೀಟರ್ ಅಷ್ಟು ನೀರು, ಉಪ್ಪು, 1 ಕೆಜಿ ಸೋನಾ ಮಸೂರಿ ಅಕ್ಕಿಯನ್ನ ಹಾಕೊಳ್ತಾ ಇದ್ದೀವಿ. ಒಳ್ಳೆ ಮಲ್ಲಿಗೆ ಹೂ. ಸ್ನೇಹಿತರೆ, ಘಮ ಘಮಿಸುವ ಟೊಮೆಟೊ ಬಾತ್ ರೆಡಿಯಾಗಿದೆ.